ನಾನು ಹರ್ಷಿತಾ. ಕಾರ್ವಾಪ್ಲೇಟ್ ಚಾನೆಲ್ಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಸರ್ಕಾರ ಆದ್ಯತೆ. ಹೆಬ್ಬಾರ್. ಕಾರವಾರ. ಜಿಲ್ಲೆಯ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಸರ್ಕಾರ ಆದ್ಯತೆ ನೀಡಿದ್ದು ವಿಶೇಷ ಆರ್ಥಿಕ ವಲಯವನ್ನಾಗಿ ಗುರುತಿಸಲಾಗಿದೆ. ವಿವಿಧ ಕಾಮಗಾರಿಗಳ ಮೂಲಕ ಸರ್ವಾಂಗೀಣ ಬೆಳವಣಿಗೆಗೆ ಗಮನ ಹರಿಸಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದರು. 74ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಶನಿವಾರ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದರು. ರಾಜ್ಯ ಸರ್ಕಾರದ ಸಾಧನೆಗಳನ್ನು ಮುಂದಿಟ್ಟ ಅವರು, ರಾಜ್ಯದಲ್ಲಿ ಹೆಚ್ಚು ಪ್ರವಾಸಿ ತಾಣಗಳನ್ನು ಹೊಂದಿರುವ ಹೆಗ್ಗಳಿಕೆ ಉತ್ತರ ಕನ್ನಡದ್ದಾಗಿದೆ. ಮುರುಡೇಶ್ವರ, ಅಪ್ಸರಕೊಂಡ, ಯಾಣ, ಓಂ ಬೀಚ್, ಸಿದ್ದಾಪುರ ಕಲ್ಲಿನ ಸೇತುವೆ, ಮಾಗೋಡ, ಸಾತೋಡಿ, ಶಿರಲೆ, ಉಂಚಳ್ಳಿ ಮುಂತಾದ ಜಲಪಾತಗಳನ್ನು ಅಭಿವೃದ್ಧಿ ಮಾಡಲಾಗುವುದು ಎಂದು ತಿಳಿಸಿದರು. ಜಿಲ್ಲೆಯ ವರದಾ, ಅಘನಾಶಿನಿ, ಶರಾವತಿ, ಕಾಳಿ, ಗಂಗಾವಳಿ, ಬೇಡ್ತಿ ನದಿಗಳನ್ನು ನೀರಾವರಿ ಕ್ಷೇತ್ರಕ್ಕೆ ಬಳಸಿಕೊಳ್ಳಲು ಸರ್ಕಾರ ವಿಶೇಷ ಆದ್ಯತೆ ನೀಡುತ್ತಿದೆ. ಇದರಿಂದ ರೈತರ ಬದುಕು ಹಸನಾಗಲಿದೆ ಎಂದರು. ಈ ವರ್ಷ ರಾಜ್ಯದಲ್ಲಿ ದೇಶದಲ್ಲೇ ಮೊದಲ ಬಾರಿಗೆ ಬೆಳೆ ಹಾನಿಯ ಮಾಹಿತಿಯನ್ನು ಸ್ವತಃ ರೈತರೇ ಆಪ್ಗೆ ಅಪ್ಲೋಡ್ ಮಾಡುವ ವ್ಯವಸ್ಥೆ ಮಾಡಲಾಗಿದೆ. ರೈತರ ಬೆಳೆ ಸಮೀಕ್ಷೆ ಆಪ್ ಮೂಲಕ ರೈತರು ಖುದ್ದು ಸಮೀಕ್ಷೆಯಲ್ಲಿ ಭಾಗವಹಿಸಬಹುದು ಎಂದು ತಿಳಿಸಿದರು. ಸಾಗರಮಾಲಾ ಯೋಜನೆ ಬಗ್ಗೆ ಮೀನುಗಾರರ ಜೊತೆ ಚರ್ಚಿಸಿ ವಿವಾದಗಳನ್ನು ಬಗೆಹರಿಸಲು ಸರ್ಕಾರ ಸಿದ್ಧವಿದೆ. ಸಾಗರಮಾಲಾ ಯೋಜನೆಯಿಂದ ಯಾವುದೇ ಮೀನುಗಾರರಿಗೆ ಧಕ್ಕೆಯಾಗದು. ಹುಬ್ಬಳ್ಳಿ ಅಂಕೋಲಾ ರೈಲು ಯೋಜನೆ ಬಗ್ಗೆ ಪರಿಸರವಾದಿಗಳು ಅನಗತ್ಯವಾಗಿ ತೊಂದರೆ ಕೊಡುವುದರಿಂದ ಜಿಲ್ಲೆಯ ಅಭಿವೃದ್ಧಿ ಮೇಲೆ ಮಾರಕ ಪರಿಣಾಮವಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಕರೋನಾ ತಡೆಗಟ್ಟಲು ಶ್ರಮಿಸುತ್ತಿರುವ ಕರೋನಾ ಯೋಧರನ್ನು ಸನ್ಮಾನಿಸಲಾಯಿತು. ಶಾಸಕಿ ರೂಪಾಲಿ ನಾಯ್ಕ್, ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ಹರೀಶ್ ಕುಮಾರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು, ಉಪವಿಭಾಗಾಧಿಕಾರಿ ಪ್ರಿಯಾಂಗಾ ಉಪಸ್ಥಿತರಿದ್ದರು. ಕಾರವಾರ ನಗರಸಭೆಯ ಆಧುನಿಕ ಮೀನು ಮಾರುಕಟ್ಟೆ ಹಾಗೂ ವಾಣಿಜ್ಯ ಸಂಕೀರ್ಣವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಶಿವರಾಮ್ ಹೆಬ್ಬಾರ್ ಅವರ ನೇತೃತ್ವದಲ್ಲಿ ಇಂದು ಉದ್ಘಾಟಿಸಲಾಯಿತು. ಮೀನು ಮಾರಾಟ ಮಾಡುವ ಮಹಿಳೆಯರು ಯಾವುದೇ ಮೇಲ್ಛಾವಣಿ ಇಲ್ಲದೆ ರಸ್ತೆ ಪಕ್ಕದಲ್ಲಿ ಮೀನು ಮಾರಾಟ ಮಾಡುತ್ತಿದ್ದರು. ಇದು ತುಂಬಾ ಬೇಸರದ ವಿಷಯವಾಗಿತ್ತು. ಈಗ ಮೀನು ಮಾರುಕಟ್ಟೆ ಉದ್ಘಾಟನೆಯಾಗಿದ್ದು ಕಾರವಾರದ ಜನತೆಗೆ ಹಾಗೂ ಮೀನುಗಾರ ಮಹಿಳೆಯರು ಸೇರಿದಂತೆ ನನಗೂ ಅತಿ ಹೆಚ್ಚು ಸಂತೋಷ ನೀಡಿದ ವಿಷಯವಾಗಿದೆ. ಅಂಗಡಿಕಾರರ ಸಮಸ್ಯೆ ಬಗೆಹರಿಸಲು ನಾನು ಈಗಾಗಲೇ ನಗರಸಭೆಯಲ್ಲಿ ಸೇರಿದಂತೆ ಹಲವು ಬಾರಿ ಸಭೆಗಳನ್ನು ನಡೆಸಿ ಸಮಸ್ಯೆ ಆಲಿಸಿದ್ದೇನೆ. ಅದಕ್ಕೆ ಪರಿಹಾರ ಕಂಡುಕೊಳ್ಳುವ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ನ್ಯಾಯ ಒದಗಿಸಿಕೊಡಲಾಗುವುದು. ದಯವಿಟ್ಟು ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸಬೇಕು. ಕ್ಷೇತ್ರದ ಹಾಗೂ ಜಿಲ್ಲೆಯ ಅಭಿವೃದ್ಧಿಗೆ ವಿರೋಧ ವ್ಯಕ್ತಪಡಿಸದೆ ಸಹಕರಿಸಬೇಕು. ಕಾರವಾರ ಅಂಕೋಲಾ ಕ್ಷೇತ್ರಕ್ಕೆ ಬರುವ ಯೋಜನೆಗಳನ್ನು ವಿರೋಧಿಸುತ್ತಿದ್ದರೆ ಅಭಿವೃದ್ಧಿ ಆಗುವುದಿಲ್ಲ. ಭವಿಷ್ಯದ ದೃಷ್ಟಿಯಿಂದ ಅಭಿವೃದ್ಧಿ ಅವಶ್ಯಕವಾಗಿದೆ. ಇದಕ್ಕೆ ಸರ್ಕಾರ ಬದ್ಧವಾಗಿದೆ. ಮೀನುಗಾರರ ಏಳಿಗೆಗಾಗಿ ಸರ್ಕಾರ ಕಿಸಾನ್ ಕಾರ್ಡ್ ಅನ್ನು ಸಹ ನೀಡುತ್ತಿದೆ. ಶ್ರೀ BS ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾದ ನಂತರ ಮೀನುಗಾರರ ಸಾಲ ಮನ್ನಾ ಮಾಡಲು ವಿನಂತಿಸಿದ್ದೆ. ಅದಕ್ಕಾಗಿ ಸುಮಾರು 60 ಕೋಟಿ ರೂಪಾಯಿ ಅಷ್ಟು ಸಾಲ ಮನ್ನಾ ಮಾಡಿದರು. ಆದರೆ ಅದರ ಹೆಚ್ಚಿನ ಪಾಲು ದಕ್ಷಿಣ ಕನ್ನಡ ಜಿಲ್ಲೆಗೆ ಲಭಿಸಿದೆ. ಅಲ್ಲದೆ ಮುಂದಿನ ದಿನದಲ್ಲಿ ಮೀನುಗಾರರು ಮತ್ತು ಮೀನುಗಾರ ಮಹಿಳೆಯರಿಗೆ ಸಾಲ ನೀಡುವ ಬಗ್ಗೆ ಮೀನುಗಾರಿಕಾ ಸಚಿವರೊಂದಿಗೆ ಸರಣಿ ಸಭೆಗಳು ನಡೆದಿವೆ. ಮೀನುಗಾರರ ಏಳಿಗೆಗೆ ಅವಶ್ಯಕವಿರುವ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಜನ ಇರ್ತಾರೆ, ಬೇರ್ಪಾಡು ಮಾಡುವವರು ಬಹಳ ಜನ ಇರ್ತಾರೆ. ನಾವು ವಿಚಾರ ಮಾಡಬೇಕಾಗಿದ್ದು ನಮ್ದಲ್ಲ, ಇನ್ನು ನಮ್ಮ ಮಕ್ಕಳ ಭವಿಷ್ಯದಲ್ಲಿ ನಾವು ಜನರಿಗೆ ಏನು ಮಾಡಬೇಕು. ಇವತ್ತು ಯಾಕೆ ನಾವು ಬೇರೆ ಜಿಲ್ಲೆ ಬೇರೆ ರಾಜ್ಯವನ್ನು ಇವತ್ತು ಗೋವಾ ಪಕ್ಕದ ರಾಜ್ಯ ಗೋವಾದಲ್ಲಿ ನಾವು ಇದು ಮಾಡ್ತಾ ಇದ್ದೇವೆ? ಯಾಕಂದರೆ ಗೋವಾ ಇವತ್ತು ಇಂಪ್ರೂವ್ಮೆಂಟ್ ಆಗಿದೆ, ಅಭಿವೃದ್ಧಿ ಆಗಿದೆ. ಯಾಕೆ ಗೋವಾ ಇಂಪ್ರೂವ್ಮೆಂಟ್ ಆಗಿದೆ? ಯಾಕೆ ಗೋವಾ ಒಂದು ಅಭಿವೃದ್ಧಿ ದೃಷ್ಟಿಯಲ್ಲಿ ಹೋಗ್ತಾ ಇದೆ? ನಾವು ಮಾಡಲಿಕ್ಕೆ ಆಗಲ್ವಾ? ಖಂಡಿತ ಆಗುತ್ತೆ. ಪ್ರತಿ ಒಂದು ಚಿಕ್ಕ ಚಿಕ್ಕ ವಿಷಯದಲ್ಲಿ ಎಲ್ಲವನ್ನ ಇದು ಬೇಡ ಅದು ಬೇಡ ಅಂತ ಹೇಳಿದ್ರೆ ಯಾವತ್ತೂ ಸಾಧ್ಯ ಇಲ್ಲ. ಒಂದೇ ವಿಷಯ ನಮಗೆಲ್ಲರಿಗೂ ಸಮಾಧಾನ ಆಗುವ ಲೆಕ್ಕದಲ್ಲಿ ಇವತ್ತು ವಿಮಾನ ನಿಲ್ದಾಣ ಬರ್ತದೆ, ಅದ್ರ ಬಗ್ಗೆಯೂ ಹೆಬ್ಬಾರ್ ಸರ್ ಹೇಳಿದ್ದಾರೆ. ನನಗೆ ಸಂತೋಷ ಇದೆ. ನನ್ನ ಒಂದು ಶಾಸಕದ ನೇತೃತ್ವದಲ್ಲಿ ಇವತ್ತು ನಾನು ಒಬ್ಬಳಲ್ಲ, ಇವತ್ತು ನಾನು ಇಲ್ಲಿ ಶಾಸಕಳಾಗಿದ್ದೇನೆ. ಒಳ್ಳೆಯ ಅಭಿವೃದ್ಧಿ ವಿಚಾರಗಳು ಕೇಂದ್ರದಲ್ಲಿ ನಮ್ಮ ದೇಶದ ಪ್ರಧಾನಿಯವರು ಆತ್ಮನಿರ್ಭರ ಭಾರತ ಇದರ ಒಂದು ಅಡಿಯಲ್ಲಿ ಇವತ್ತು ಅಭಿವೃದ್ಧಿ ದೃಷ್ಟಿಯಲ್ಲಿ ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಜಿಲ್ಲೆ, ನಮ್ಮ ಈ ಒಂದು ತಾಲೂಕು ನಡೀತಾ ಇದೆ. ಸಪೋರ್ಟ್ ಮಾಡಬೇಕಾಗಿದೆ, ಎಲ್ಲರೂ ಸಹಕಾರ ಮಾಡಬೇಕಾಗಿದೆ. ನಿಮ್ಮ ಸಲಹೆಗಳನ್ನು ಕೂಡ
ನಾವು ಭಾಳ ಜನ ನನಗೆ ಗೊತ್ತಿದೆ, ಬೋಟ್ ಇದ್ದವರು ಭಾಳ ಜನ ಇಲ್ಲಿದ್ದಾರೆ. ಗಣಪತಣ್ಣ ನಿಮಗೆಲ್ಲರೂ ಗೊತ್ತಿದೆ, ಮಂಗರೆ ಗಣಪತಿಯವರಿಗೆಲ್ಲ ಬೋಟ್ಗಳು ಇದ್ದಾರೆ. ಈ 1 ವರ್ಷದಲ್ಲಿ ಮತ್ಸ್ಯಸಾಮ ಬಂದ್ಕೊಂಡು ಮೀನುಗಳಿಲ್ಲ, ಬೋಟಿಗೆ ಲೋನ್ಗಳನ್ನು ತುಂಬಲಿಕ್ಕೆ ಆಗೋದಿಲ್ಲ. ಅವರು ಕೂಡ ನಮ್ಮ ಜೊತೆಗೆ ಮೀನುಗಾರ ಮುಖಂಡರು ಬಂದ್ಕೊಂಡು ಪರಿಸ್ಥಿತಿ ಅರ್ಥ ಮಾಡಿಕೊಟ್ಟಿದ್ದಾರೆ. ಈ ಒಂದು ನಮ್ಮ ಮೀನುಗಾರ ಸಚಿವರು ಕೋಟ ಶ್ರೀನಿವಾಸ ಪೂಜಾರಿ ಸರ್ ಅವರು 4ನೇ ಸಲ ಇವತ್ತು ಮೀಟಿಂಗ್ಗಳನ್ನು ಮಾಡಿದ್ದಾರೆ. ಅದು ಸಹ ಮೀನುಗಾರ ಮಹಿಳೆಯರ ಸಲುವಾಗಿ ಮತ್ತು ಮೀನುಗಾರ ಜನರ ಸಲುವಾಗಿ. ಇವತ್ತು ಬೆಂಗಳೂರಿನಲ್ಲಿ 2 ಸಲ ಮೀಟಿಂಗ್ ಮಾಡಿದ್ದಾರೆ. ಅದು ಕೂಡ ನಮ್ಮ ದೇಶದ ಪ್ರಧಾನಿಯವರು ಏನು ಕೃಷಿಕರಿಗೆ ಕೊಡುವಂಥ ಏನು ಕೃಷಿ ಅಂತ ಹೇಳ್ಕೊಂಡು ಕಿಸಾನ್ ಕಾರ್ಡ್ ಕೊಡ್ತಾ ಇದ್ದಾರೆ. ಕೃಷಿದ ಲೆಕ್ಕದಲ್ಲೇ ಈ ಒಂದು ಮೀನುಗಾರರನ್ನು ಕೂಡ ಅವಲಂಬಿಸಿಕೊಂಡು ಈ ಜನರಿಗೂ ಕೂಡ ಕಿಸಾನ್ ಕಾರ್ಡ್ಗಳನ್ನು ಕೊಡಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಲೀಡ್ ಬ್ಯಾಂಕ್ ಮ್ಯಾನೇಜರ್ಗಳನ್ನು ತಗೊಂಡು ಸಾಲದ ರೂಪದಲ್ಲಿ 1 ಲಕ್ಷಕ್ಕಿಂತ ಮೇಲೆಲ್ಲ 2 ಲಕ್ಷಕ್ಕಿಂತ ಕೆಳಗೆ ಯಾರು ಸಾಲ ತಗೊಳ್ತಾರೆ ಅವರಿಗೆ ಯಾವುದೇ ಥರದ ಒಂದು ಮನೆಯನ್ನು ಅಡು ಇಡುವುದಾಗಲಿ, ಯಾವುದು ಬೋಟ್ಗಳನ್ನು ಅಡು ಇಡುವುದಾಗಲಿ, ಯಾವುದೇ ಥರದ ವಸ್ತುಗಳನ್ನು ಅಡು ಇಡುವುದಿಲ್ಲ. ಮೀನುಗಾರರಿಗೆ 2 ಲಕ್ಷದವರೆಗೆ ಸಾಲವನ್ನು ಕೊಡೋದು ಈ ಒಂದು ಕಿಸಾನ್ ಕಾರ್ಡ್ ಮುಖಾಂತರ ಮುಂದಿನ ದಿನದಲ್ಲಿ ಆಗ್ತದೆ. ಅದಕ್ಕಾಗಿ ನಾವು ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರವನ್ನು ಸ್ವೀಕಾರ ಮಾಡಿದಾಗ ನಾನು ಇವತ್ತು ಯಾಕೆ ಇದನ್ನು ಇಂಚಿಂಚಾಗಿ ಯಾಕಂತ ಸ್ವಲ್ಪ ಟೈಮ್ ತಗೊಳ್ತಾನೆ ಅದು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಇದು ಇಂಚಾಗಿ ನಾನು ಇವತ್ತು ಯಾಕೆ ಹೇಳಿಕ್ಕೆ ಬಯಸ್ತಾ ಇದ್ದೇನೆ, ನಮ್ಮ ಯಡಿಯೂರಪ್ಪಜಿಯವರು ಅಧಿಕಾರ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ತಾಲೂಕಾ ಪಂಚಾಯತ್ ಅಧ್ಯಕ್ಷರು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ವಿವಿಧ ಇಲಾಖೆ ಸಿಬ್ಬಂದಿ ಉಪಸ್ಥಿತರಿದ್ದರು. ಸಾರ್ವಜನಿಕ ಗಣೇಶೋತ್ಸವಕ್ಕೆ ಕರೋನಾ ಕಂಟಕ. ಕರೋನಾದಿಂದಾಗಿ ಇಡೀ ದೇಶವೇ ತಲ್ಲಣವಾಗಿದ್ದು ಪ್ರತಿಯೊಂದು ಕಾರ್ಯಕ್ಕೂ ಅಡೆತಡೆ ಎದುರಾಗಿದ್ದು, ಅದೇ ರೀತಿ ಈ ಬಾರಿಯ ಸಾರ್ವಜನಿಕ ಗಣೇಶೋತ್ಸವಕ್ಕೂ ಸರ್ಕಾರ ಬ್ರೇಕ್ ಹಾಕಿದೆ. ಆಗಸ್ಟ್ 22ರಂದು ದೇಶಾದ್ಯಂತ ಗಣೇಶ ಹಬ್ಬ ಆಚರಿಸಲಾಗುತ್ತಿದೆ. ಪ್ರತಿ ವರ್ಷ ಗಣೇಶ ಚತುರ್ಥಿಯನ್ನ ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತಾ ಇತ್ತು. ಆದರೆ ಈ ವರ್ಷ ಕರೋನಾ ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆಯನ್ನ ಸಾರ್ವಜನಿಕ ಗಣೇಶೋತ್ಸವವನ್ನು ಸರಳವಾಗಿ ಆಚರಿಸುವಂತೆ ಸರ್ಕಾರ ಇದೀಗ ಸುತ್ತೋಲೆಯನ್ನ ಹೊರಡಿಸಿದ್ದು, ಯಾವ ಕಾರಣಕ್ಕೂ ಈ ಬಾರಿ ಗಣೇಶನ ಹಬ್ಬವನ್ನ ವಿಜೃಂಭಣೆಯಿಂದ ಮಾಡಬಾರದು ಎಂದು ಸೂಚನಾ ಪತ್ರದಲ್ಲಿ ತಿಳಿಸಿದೆ. ಇದರಿಂದಾಗಿ ಈ ವರ್ಷದ ಗಣೇಶ ಚತುರ್ಥಿಗೆ ಕರೋನಾ ಕಂಟಕ ಎದುರಾಗಿದೆ. ಚಿದಾನಂದ ಭಂಡಾರಿಯವರ ಕೊಂಕಣಿ ಗೀತೆ ನಿವೇದನ ಯೂಟ್ಯೂಬ್ನಲ್ಲಿ ಬಿಡುಗಡೆ. ಕುಮಟಾ 74ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕುಮಟಾ ತಾಲೂಕಿನ ಕಾಗಾಲದವರಾದ ಚಿದಾನಂದ ಭಂಡಾರಿಯವರು ಕೊಂಕಣಿ ಭಾಷೆಯಲ್ಲಿ ಬರೆದ ನಿವೇದನ ಎಂಬ ಗೀತೆಗೆ ಸಂಗೀತ ಅಳವಡಿಸಿ ಬಿಡುಗಡೆ ಮಾಡಲಾಯಿತು. ನಿನ್ನೆ ತಡರಾತ್ರಿ 12 ಗಂಟೆಗೆ ಯೂಟ್ಯೂಬ್ ಮಾಧ್ಯಮದ ಮೂಲಕ ಸಾವಿರಾರು ಜನರನ್ನು ತಲುಪಿದ ಕೊಂಕಣಿ ದೇಶಭಕ್ತಿ ಗೀತೆಗೆ ಅಪಾರ ಮೆಚ್ಚುಗೆ ವ್ಯಕ್ತವಾಯಿತು. ಕೊಂಕಣಿ ಮಾತೃಭಾಷಿಕ 42 ಹೆಚ್ಚು ಪಂಗಡಗಳು ಇದ್ದು, ಅದರಲ್ಲಿ ಒಂದಾದ ದೇಶಭಂಡಾರಿ ಸಮುದಾಯದಿಂದ ಬಂದ ಚಿದಾನಂದ ಭಂಡಾರಿಯವರು ಕನ್ನಡ ಹಾಗೂ ಕೊಂಕಣಿ ಭಾಷೆಯ ಉದಯೋನ್ಮುಖ ಸಾಹಿತಿಗಳಾಗಿದ್ದಾರೆ. ಯಕ್ಷಗಾನ, ನಾಟಕ, ಭಾಷಣ ಮುಂತಾದ ಹವ್ಯಾಸಗಳನ್ನು ತೊಡಗಿಸಿಕೊಂಡಿರುವ ಇವರು ಕುಮಟಾದ ಕೊಂಕಣ ಶಿಕ್ಷಣ ಸಂಸ್ಥೆಯ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಹಾಲಿ ಸದಸ್ಯರಾದ ಇವರ ಕವಿತೆಗೆ ಖ್ಯಾತ ಹಿಂದೂಸ್ತಾನಿ ಗಾಯಕಿ ಡಾಕ್ಟರ್ ಸಂಪದಾ ಭಟ್ ಮರಬಳ್ಳಿ ಇವರು ರಾಗ ಸಂಯೋಜನೆ ಮಾಡಿ ಹಾಡಿದ್ದಾರೆ. ರಂಜನ್ ಕುಮಾರ್ ಬೇವೂರ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದ ಈ ಗೀತೆಗೆ ದೃಶ್ಯ ಸಂಯೋಜನೆಯನ್ನು ಕೊಂಕಣದ ಶಿಕ್ಷಕ ರವಿ ಆಚಾರ್ಯ ಮಾಡಿದ್ದು, ಖ್ಯಾತ ಚಲನಚಿತ್ರ ನಟ, ನಿರ್ಮಾಪಕ, ರಂಗಕರ್ಮಿ ಹಾಗೂ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಕಾಸರಗೋಡು ಚಿನ್ನ ಸಲಹೆ ಸಹಕಾರ ನೀಡಿದ್ದಾರೆ. ಜಿಲ್ಲೆಯ 77 ಮಂದಿಗೆ ಕರೋನಾ ದೃಢ. ಕಾರವಾರ ಜಿಲ್ಲೆಯಲ್ಲಿ ಗುರುವಾರ 77 ಕೋವಿಡ್ ಪ್ರಕರಣಗಳು ವರದಿಯಾಗಿದ್ದು 42 ಮಂದಿ ಗುಣಮುಖರಾಗಿ ಬಿಡುಗಡೆಯಾಗಿದ್ದಾರೆ. ಕಾರವಾರದಲ್ಲಿ 13, ಭಟ್ಕಳದಲ್ಲಿ 12, ಹೊನ್ನಾವರದಲ್ಲಿ 2, ಶಿರಸಿಯಲ್ಲಿ 6, ಸಿದ್ದಾಪುರದಲ್ಲಿ 13, ಯಲ್ಲಾಪುರದಲ್ಲಿ 3, ಮುಣಗೋಡಿನಲ್ಲಿ 9, ಹಳಿಯಾಳದಲ್ಲಿ 18 ಹಾಗೂ ಜೋಯಿಡಾದಲ್ಲಿ ಓರ್ವನಲ್ಲಿ ಸೋಂಕು ದೃಢಪಟ್ಟಿದೆ. ಇನ್ನು ಕಾರವಾರದಲ್ಲಿ 10, ಅಂಕೋಲಾದಲ್ಲಿ 3, ಕುಮಟಾದಲ್ಲಿ 5, ಹೊನ್ನಾವರದಲ್ಲಿ 8, ಶಿರಸಿಯಲ್ಲಿ 1, ಸಿದ್ದಾಪುರದಲ್ಲಿ 8, ಯಲ್ಲಾಪುರದಲ್ಲಿ 7 ಮಂದಿ ಗುಣಮುಖರಾಗಿ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ.
ಈವರೆಗೆ ಜಿಲ್ಲೆಯ 3,220 ಮಂದಿಯಲ್ಲಿ ಸೋಂಕು ದೃಢಪಟ್ಟಿದ್ದು 2,271 ಮಂದಿ ಗುಣಮುಖರಾಗಿದ್ದಾರೆ. 919 ಮಂದಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಜಿಲ್ಲೆಯ ಭಟ್ಕಳದಲ್ಲಿ ಕೊರೋನಾ ಸೋಂಕಿಗೆ ಮತ್ತೊಂದು ಬಲಿಯಾಗಿದೆ. ಈ ಮೂಲಕ ಸಾವಿನ ಸಂಖ್ಯೆ ಜಿಲ್ಲೆಯಲ್ಲಿ 30ಕ್ಕೆ ಏರಿದೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ವಾರ್ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.